ಧರ್ಮವೆಂಬ ಕಂಬ ಸಮರ್ಪಕವಾದಾಗ ಆಚರಣೆಯಲ್ಲಿದ್ದಾಗ ಉಳಿದ ಕಂಬಗಳೆಲ್ಲವೂ ಸಮರ್ಪಕವಾಗಿರುತ್ತದೆ. ಅದು ಬದುಕಿನ ಯಶಸ್ಸು. ಆದ್ದರಿಂದ ಧರ್ಮದ ಆಧಾರದಲ್ಲಿ ಬದುಕಿನ ರಥ ಸಾಗಲಿ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮಿಗಳವರು ಹೇಳಿದರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಫೆಬ್ರವರಿ 14 ಮತ್ತು 15ರಂದು ನಡೆಯಲಿರುವ ಶ್ರೀ ಒಡಿಯೂರು ರಥೋತ್ಸವ ತುಳುನಾಡದ ಜಾತ್ರೆ 2019ರ ಪೂರ್ವಭಾವಿ ಸಭೆಯಲ್ಲಿ ಆಶೀರ್ವಚನ ನೀಡಿದ್ರು. ಫೆಬ್ರವರಿ 14ರಂದು ತುಳು ಕಾರ್ಯಕ್ರಮದ ಆರಂಭದ ಅಂದರೆ ಬೆಳಿಗ್ಗೆ ಗಂಟೆ 9:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಅದೃಷ್ಟ ತುಳುವೇರೆ ಬಂಗಾರ್ ಪೆಚ್ಚಿವೆ ಎಂಬ ಸ್ಪರ್ಧೆ ಆಯೋಜಿಸಲಾಗಿದೆ. 5 ಮಂದಿ ಅದೃಷ್ಟವಂತರನ್ನ ಆಯ್ಕೆ ಮಾಡಲಾಗುತ್ತದೆ. ಅದೃಷ್ಟರಿಗೆ 1 ಗ್ರಾಂ ಚಿನ್ನದ ನಾಣ್ಯ ಸಿಗಲಿದೆ ಎಂದು ಘೋಷಿಸಿದ್ರು. ಪಂಡಗ ಯಾತ್ರೆ ಪಂಡಗ ರಟ್ಟ ಅರ್ಥೊಂಡು ಒಂಜಿ ಯಾತ್ರೆ ಒಂಜಿ ಜಾತ್ರೆ. ಈ ಜಾತ್ರೆ ಅಂತ ನಾವು ಎಂಚಾಂತಿಕೆಂಡ ನಮ್ಮ ಬದುಕದ ಯಾತ್ರೆಗೆ ಅನುಕೂಲ ಆಗುವುದು ನಿರ್ಣಯಗಳುಲ್ಲ. ದೈನಿಕೆಂಡ ತೇರು ಪಂಡ ನಮ್ಮ ಮರಣ ಕಾಷ್ಟದ ತಯಾರು ಮಂತ ನಂತಿನ ಚಕ್ರನ ಕೊಂಚ ಮಾತ ಮಂತ ದೇವರೇ ಕುಲದ ಹೋಯ್ತು ಕೋಪ ಅಂಡ ಆ ತೇರು ನಮ್ಮ ಮಾತ ಸೇರಿದು ಒಯ್ಯುವ ಅಣ್ಣ ನಮ್ಮ ತೇರನ್ನು ಮಾತ್ರ ನಮ್ಮ ಆನೆ ಹೋಯ್ತು ನೋಡು. ಈಗ ನೆನವರಿಗೆ ಕಾಪರೆಗ ಅಪ್ಪಿ ನಮ್ಮ ತೇರು ನಮ್ಮನೆ ಹೋಯ್ತು ನೋಡು. ಆ ತೇರು ಒಯ್ಕೊಡು ನಾಡು ಐ ಪಡ್ತೇರಿ ಸೈರ ಪಣಪುಣ ತೇರಿಗೆ 4 ಚಕ್ರಗಳುಲ್ಲ ಅನ್ಕೊಂಡೆ. ಅವು ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 4 ಚಕ್ರ ಒಂದೇ ಸರಿ ಉಂಡಣ್ಣ ಮಾತ್ರ ಸರಿಯಾದ ತೇರು ದುಂಬರಿಗೆ ಸಾಧ್ಯತೆ ಉಂಟು. ನಮ್ಮ ಬದುಕದ ತೇರು ದುಂಬರಿಗಳು ಅಂಡ ದುಂಬುದ ಧರ್ಮ ಇಂತಿನ ಚಕ್ರ ಉಂಡಲ್ಲ 5 ದುಂಬತ್ತು ಸರಿ ಮಾಡ್ಕೊಂಡು ನಮ್ಮ ಒಂಜಿ ದುಂಬ ಪಾಡಿನಾಗ ಒಂಜಿ ಕಂಬ ಸುರುಟು ಪಾಡುವ ನಮ್ಮ ಮುಹೂರ್ತದ ಕಂಬ ಅಂತ ಪಾಡುವ ಒಂಜಿ ಕಂಬ ಪಾಡಿನಕ್ಕೆ 5 ಸರಿಯಾದ ಬಾಕಿದ ಕಂಬ. ಸಾಧ್ವಿ ಶ್ರೀ ಮಾತಾನಂದಮಯಿ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಅಧ್ಯಕ್ಷ ಎ ಸುರೇಶ್ ರೈ, ಕರೋಪಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬೇಪಿಆರ್ ಶೆಟ್ಟಿ, ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗದ ಮಂಗಳೂರು ಘಟಕದ ಉಪಾಧ್ಯಕ್ಷ ವೇಣುಗೋಪಾಲ್ ಮರ್ಲಾ, ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗದ ಉಪಾಧ್ಯಕ್ಷ ದೇವಪ್ರಸಾದ್ ಶೆಟ್ಟಿ, ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರದ ಅಧ್ಯಕ್ಷೆ ಸರ್ವಾಣಿ ಪಿ ಶೆಟ್ಟಿ, ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಕನ್ಯಾನ ಗ್ರಾಮ ಸಮಿತಿಯ ಅಧ್ಯಕ್ಷ ಕೆಬಿ ರಘುರಾಮ್ ಶೆಟ್ಟಿ, ಕರೋಪಡಿ ಗ್ರಾಮ ಸಮಿತಿಯ ಅಧ್ಯಕ್ಷ ರಘುನಾಥ್ ಶೆಟ್ಟಿ ಬಡ್ಲಗುತ್ತು, ಕಾರ್ಯನಿರ್ವಾಹಕ ಪದ್ಮನಾಭ, ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಬಂಟ್ವಾಳ ತಾಲೂಕು ವಿಸ್ತರಣಾಧಿಕಾರಿ ಸದಾಶಿವಾಳಿಕೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.